ಪುಂಚಲಕಟ್ಟೆಯ ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ 35ನೇ ವರ್ಷದ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಸಹಭಾಗಿತ್ವದಲ್ಲಿ ಅಟಲ್ಜಿ ಪ್ರಶಸ್ತಿ ಸ್ವಸ್ತಿಕ್ ಪ್ರೋ ಕಬಡ್ಡಿ ಉತ್ಸವಕ್ಕೆ ಪುಂಚಲಕಟ್ಟೆ ಬಂಗ್ಲೆ ಮೈದಾನದಲ್ಲಿ ಚಾಲನೆ ನೀಡಲಾಯಿತು. ಮುಂಬೈ ಉದ್ಯಮಿ ಸಮಿತ್ ಆಳ್ವಾ ಅವರು ಪ್ರೋ ಕಬಡ್ಡಿ ಉತ್ಸವವನ್ನ ಉದ್ಘಾಟಿಸಿ ಮಾತನಾಡಿ, ದೇಶಕ್ಕಾಗಿ ಜೀವನವನ್ನೇ ಮುಡುಪಾಗಿಟ್ಟ ಆದರ್ಶ ವ್ಯಕ್ತಿ ಅಟಲ್ಜಿ ಅವರ ಹೆಸರಿನಲ್ಲಿ ಕಬಡ್ಡಿ ಪಂದ್ಯಾಟವನ್ನ ಹಮ್ಮಿಕೊಂಡಿರುವುದು ಸ್ವಸ್ತಿಕ್ ಫ್ರೆಂಡ್ಸ್ನ ಶ್ಲಾಘನೀಯ ಕಾರ್ಯವಾಗಿದೆ ಎಂದರು. ಕಬಡ್ಡಿ ಆಟಗಾರ ಯಾಕೆ ಬಂಡೆ ಅಟಲ್ ಬಿಹಾರಿ ವಾಜಪೇಯಿನ ಜ್ಯೋತಿ ಬರನೂರ ಐತೊಟ್ಟಿ ಕೋಲೇನು ಆರ್ನ ಚಾಣಕ್ಯದ ನಿಖಲ ವ್ಯಕ್ತಿ ಅಂತ್ಯನ ಆಗ್ಲಿಕ್ಕನೆ ವ್ಯಕ್ತಿ ಅವರು ಪಂಡ ಚಿಂತನೆ ಎಂಗ್ಲೊಟ್ಟಿಗೆ ಬರೀ ನಂಚಿನ ಮಾತರಿನ ನೆನಪು ಮಂತೊಂದು ಈ ಕಾರ್ಯಕ್ರಮ ಜಾಸ್ತಿ ಪಾತ್ರ ಸಮಯ ಫ್ರಾನ್ಸಿಸ್ನ ಟೈಮ್ 10 ಗಂಟೆಗೆ 10 ಕಬಡ್ಡಿ ಆವಡು ಸುಮಾರು ಇಡೀ ಇತಿಹಾಸ ದಾಖಲೆ. ಉದ್ಯಮಿ ಹರೀಂದ್ರ ಪೈ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಗ್ರಾಮೀಣ ಪ್ರದೇಶವಾದ ಪುಂಜಲ್ಕಟ್ಟೆಯಲ್ಲಿ ರಾಜ್ಯ ಮಟ್ಟದ ಪ್ರೋ ಕಬಡ್ಡಿ ಪಂದ್ಯಾಕೂಟ ಹಮ್ಮಿಕೊಂಡಿರುವುದು ಸ್ವಸ್ತಿಕ್ ಫ್ರೆಂಡ್ಸ್ ಕ್ಲಬ್ನ ಮಹಾ ಸಾಧನೆಯಾಗಿದೆ. ಈ ಪಂದ್ಯಾಕೂಟ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದರು. ತುಂಗಪ್ಪ ಬಂಗೇರಿ ಇರುವ ಕಾರಣ ಟೀಮ್ ಒಟ್ಟು ಸೇರೊಂದು ಮಂತೊಂದುಲ್ಲೇರು ಪಂಡ ಒಂದು ಬಾರಿ ಮಲ್ಲ ವಿಷಯ. ಇನಿ ಏತೋ ಜನಕ್ಕೆ ಸೇರ್ದುಪ್ಪೇರು, ಉದ್ಯಮಿನಗಳು ಸೇರ್ದುಪ್ಪೇರು, ಪಿದೈದಗಳು ಸೇರ್ದುಪ್ಪೇರು. ಆಂಡ 35 ವರ್ಷದ ದುಂಬು ವಾ ಒಂಜಿ ಸ್ಥಿತಿ ವಾ ಪರಿಸ್ಥಿತಿ ಈ ಒಂಜಿ ಕಬಡ್ಡಿನ ಸುರು ಮಂತದ ಇಡೆಮುಟ್ಟ ಕನಾವಡೊಂದು ಆಂಡ ಐಟ ಒಂಜಿ ಐತ ಪಿರಾವದ ಒಂಜಿ ಬಂಗ ಎತ್ತುಂಡು ಬಂಡದ ಅವು ಈ ಮುಲ್ತ ಕ್ಲಬ್ದಗಳಿಗೆ ಗೊತ್ತುಪ್ಪು ಅಂಚನೆ ತುಂಗಪ್ಪ ಬಂಗೇರೆ ಗೊತ್ತುಪ್ಪು. ಇನಿ ಒಂಜಿ ಈತ್ ಮಲ್ಲ ಒಂಜಿ ರೀತಿ ಆತನಂದಾಂಡ ಐಕ ಒಂಜಿ ಅಟಲ್ಜಿನ ಬುಧರಿನ ದೀತೆ ರೀತಿನಂದಾಂಡ ಐದು ಮಲ್ಲ ಬೇತ ಒಂಜಿ ಖುಷಿತ ವಿಷಯ ಹೋಗ್ಲಾಯ್ತು. ಮುಂಬೈ ಉದ್ಯಮಿ ಸುಂದರ್ ರಾಜ್ ಹೆಗ್ಡೆ, ದಕ್ಷಿಣ ಕನ್ನಡ ಜಿಲ್ಲಾ ಕ್ರೀಡಾ ಇಲಾಖೆ ಉಪನಿರ್ದೇಶಕ ಪ್ರದೀಪ್ ಡಿಸೋಜಾ, ಪುಂಜಲ್ಕಟ್ಟೆ ಸ್ವರ್ಣೋದ್ಯಮಿ ಲೋಕೇಶ್ ಆಚಾರ್ಯ, ಪುಂಜಲ್ಕಟ್ಟೆ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಗೌರವಾಧ್ಯಕ್ಷ ಕಂಡಿಕೆ ಸುಧಾಕರ್ ಶೆಣೈ, ಬಂಟ್ವಾಳ ತಾಲೂಕು ತುಳು ರಕ್ಷಣಾ ವೇದಿಕೆ ಅಧ್ಯಕ್ಷ ರಮೇಶ್ ಶೆಟ್ಟಿ ಮಜಲೋಡಿ, ಮುಂಬೈ ಉದ್ಯಮಿ ಯೋಗೀಶ್ ಸರಪಾಡಿ ಇನ್ನಿತರ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಂದೀಪ್ ಸಾಲಿಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.